ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಾವೆಲ್ಲರೂ ಸುಶಿಕ್ಷಿತರಾಗುವುದು ಬಹಳ ಮುಖ್ಯ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕೆಂಬ ಆ ಒಂದು ಆಸೆಯನ್ನು ಹೊಂದಿದ್ದಾರೆ. ಅದಕ್ಕಾಗಿ ಪ್ರಯತ್ನ ಪಡುತ್ತಾರೆ. ಏಕೆಂದರೆ ಶಿಕ್ಷಣ ಜೀವನಕ್ಕೆ ದಾರಿಯನ್ನು ತೋರುತ್ತೆ. ಆದರೆ ಶಿಕ್ಷಣ ಎಂಬುದು ಕೇವಲ ಪುಸ್ತಕ ಜ್ಞಾನ ಎಂಬ ಶಿಕ್ಷಣ ಅಲ್ಲ. ಆಧ್ಯಾತ್ಮಿಕವಾಗಿ ಪ್ರತಿಯೊಬ್ಬ ಮನುಷ್ಯನು ಶಿಕ್ಷಣ ಪಡೆಯಬೇಕಾದುದು ಪ್ರತಿಯೊಬ್ಬನ ಕರ್ತವ್ಯ. ಈ ಲೋಕದಲ್ಲಿ ನಾವೆಲ್ಲರೂ ಜೀವನ ನಡೆಸಬೇಕೆಂದರೆ ಒಳ್ಳೆಯದೇನು ಕೆಟ್ಟದೇನು ಎಂಬುದರ ಸರಿಯಾದ ಅವಲೋಕನ ಅಥವಾ ವಿಮರ್ಶನ ಮಾಡಿ ಜೀವನ ನಡೆಸುವುದು ಬಹಳ ಮುಖ್ಯ. ಇಂತಹ ಜೀವನದಲ್ಲಿ ಮಾತ್ರ ನಾವು ಯಶಸ್ವಿ ಆಗುತ್ತೇವೆ. ನಮ್ಮ ಆಯ್ಕೆಗಳು ಯಾವ ರೀತಿ ಆಗಿರ್ತವೆ ಇದರ ಬಗ್ಗೆ ನಾವು ತುಂಬ ಜಾಗರೂಕರಾಗಿರಬೇಕು. ಆದುದರಿಂದ ಶಿಕ್ಷಣ ಎಂಬುದು ಕೇವಲ ಈ ಶಾಲೆಗೆ ಹೋಗಿ ಪಡೆಯುವ ಶಿಕ್ಷಣ ಮಾತ್ರವಲ್ಲ, ಆಧ್ಯಾತ್ಮಿಕ ಶಿಕ್ಷಣ, ಆ ಸುಜ್ಞಾನವನ್ನು ಪಡೆಯುವಂಥ ಶಿಕ್ಷಣ ಅದು ಬಹಳ ಮುಖ್ಯ ಮತ್ತು ಇವತ್ತಿನ ದೇವರ ವಾಕ್ಯ ನಮಗೆ ತಿಳಿಸಲಿದೆ. ಆದ್ದರಿಂದ ನಾವೆಲ್ಲರೂ ಚೆನ್ನಾಗಿ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯವನ್ನು ಆಲಿಸೋಣ. ಇವತ್ತು ದೇವರ ವಾಕ್ಯವನ್ನು ಆಲಿಸ್ತಿರುವ ನಾವೆಲ್ಲರೂ, ನಾನು ಮತ್ತು ನೀವು, ನಾವೆಲ್ಲರೂ ಒಂದು ವಿದ್ಯಾರ್ಥಿಗಳಂತ ಅಂದ್ಕೊಳ್ಳೋಣ. ನಮ್ಮ ಕಲಿಯುವಿಕೆ ಇನ್ನೂ ಸಾಯುವ ತನಕ ಮುಂದುವರಿಯುತ್ತೆ. ಯಾಕೆಂದರೆ ಈ ಲೋಕದಲ್ಲಿ ಯಾವ ತನಕ ನಾವು ಬದುಕಿದ್ದೇವೆ ಅಷ್ಟರ ತನಕ ನಾವು ಕಲಿಯಲೇಬೇಕು. ಜೀವನ ಎಂಬುದೊಂದು ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಪ್ರತಿಯೊಂದು ದಿನ ಕಲಿಕೆ ಎಂಬುದು ಬಹಳ ಮುಖ್ಯ. ಕಲಿಕೆ ಇಲ್ಲವೆಂದಾದರೆ ಜೀವನ ಸರಿಯಾದ ದಿಶೆಯಲ್ಲಿ ಸಾಗುವುದಿಲ್ಲ. ಆದ್ದರಿಂದ ದೇವರ ವಾಕ್ಯ ನಮಗೆ ಇದನ್ನು ಬೋಧಿಸುತ್ತೆ. ಇದನ್ನು ಆಲಿಸೋಣ, ಅವಲೋಕಿಸುತ್ತಾ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 6 ವಾಕ್ಯ 32ರಿಂದ 37 ತನಕ ನಾವೆಲ್ಲರೂ ಧ್ಯಾನಿಸೋಣ. ಮಗನೇ, ಶಿಕ್ಷಣ ನಿನಗೆ ಲಭ್ಯ, ನೀನು ಇಷ್ಟಪಟ್ಟರೆ. ಜಾಣನಾಗುವೆ ನೀನು ಮನಸ್ಸಿಟ್ಟು ಕಲಿತರೆ. ಪಡೆದುಕೊಳ್ಳುವೆ ಅದನ್ನು ಆಲಿಸಲು ಒಲಿದರೆ. ಬುದ್ಧಿವಂತನಾಗುವೆ ಅದಕ್ಕೆ ಕಿವಿ ಕೊಟ್ಟರೆ. ಹಿರಿಯರ ಗುಂಪಿಗೆ ಸೇರಿಕೊಂಡಿರು, ಜ್ಞಾನಿಯಾದವನಿಗೆ ಅಂಟಿಕೊಂಡಿರು. ಸದಾ ಸಿದ್ಧನಾಗಿರು, ಒಳ್ಳೆಯ ಮಾತುಕತೆ ಕೇಳಲು. ನಿನ್ನ ಕಿವಿಗೆ ಬೀಳದೆ ಹೋಗದಿರಲಿ ಜ್ಞಾನೋಕ್ತಿಗಳು. ಜ್ಞಾನಿಯನ್ನು ಕಂಡಾಗ ಅವನಲ್ಲಿಗೆ ಹೋಗಿ ಬಾ ಲವಲವಿಕೆಯಿಂದ. ಅವನ ಬಾಗಿಲ ಮೆಟ್ಟಲುಗಳು ಸವಿದು ಹೋಗಲಿ ನಿನ್ನ ಪಾದಗಳಿಂದ. ನಿನ್ನ ಮನಸ್ಸು ನಾಟಿರಲಿ ಸರ್ವೇಶ್ವರನ ವಿಧಿ ನಿಯಮಗಳ ಮೇಲೆ. ನಿರಂತರ ಮನನ ಮಾಡುತ್ತಿರು ಆತನ ಆಜ್ಞೆಗಳನ್ನು. ಸ್ಥಿರಗೊಳಿಸುವನಾತ ನಿನ್ನ ಹೃದಯವನ್ನು, ದಯಪಾಲಿಸುವನಾತ ನೀನಾಶಿಸುವ ಜ್ಞಾನಾಮೃತವನ್ನು. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಈ ವಾಕ್ಯಗಳನ್ನು ಧ್ಯಾನಿಸೋಣ. ಮಗನೇ, ಶಿಕ್ಷಣ ನಿನಗೆ ಲಭ್ಯ, ಇಷ್ಟಪಟ್ಟರೆ. ವಿದ್ಯಾರ್ಥಿಯೊಬ್ಬ
ಇಷ್ಟಪಟ್ಟರೆ ತಾನೇ ಕಲಿಯಲಿಕ್ಕೆ ಸಾಧ್ಯ. ವಿದ್ಯಾರ್ಥಿ ಆತನಿಗೆ ಮನಸ್ಸಿಲ್ಲವೆಂದಾದರೆ ಶಿಕ್ಷಕರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಬೋರ್ಗಲ್ಲ ಮೇಲೆ ನೀರೆರೆದಂತೆ, ಏನು ಪ್ರಯೋಜನವಿಲ್ಲ. ನನ್ನ ಮನಸ್ಸಿಗೆ ನಾನು ಆ ಶಿಕ್ಷಣವನ್ನು ತಗೊಳ್ಬೇಕು, ಅರಗಿಸ್ಕೊಳ್ಬೇಕು, ಚೆನ್ನಾಗಿ ಅದನ್ನು ಅವಲೋಕಿಸ್ಕೊಳ್ಬೇಕು, ಅದು ಶಿಕ್ಷಣ. ಆದ್ದರಿಂದ ಒಬ್ಬನು ಶಿಕ್ಷಣ ಪಡೆಯಬೇಕಾದ್ರೆ ಆತನು ಇಷ್ಟಪಡಬೇಕು. ಊಟ ಮಾಡ್ತೀವಿ ನಾವು, ಇಷ್ಟಪಟ್ಟರೆ ಮಾತ್ರ ನಾವು ಊಟ ಮಾಡ್ತೀವಿ. ಇಷ್ಟಪಡದೆ ಊಟ ಮಾಡಿದರೆ ಏನಾಗುತ್ತೆ? ಆ ಊಟ ನಮಗೆ ರುಚಿಸಲ್ಲ. ಆ ಊಟ ನಾವು ಒಂದೇ ಪೂರ್ತಿಯಾಗಿ ಮಾಡಲ್ಲ, ಅರ್ಧ ಬಿಸಾಡಿಬಿಡ್ತೇವೆ, ಅರ್ಧ ಮನಸ್ಸಿನಿಂದ ಊಟ ಮಾಡ್ತೇವೆ. ಆ ಊಟಕ್ಕೆ ರುಚಿನೂ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ನನಗೆ ಇಷ್ಟ ಇಲ್ಲ. ಇಷ್ಟ ಇದ್ದರೆ ಅದಕ್ಕೆ ರುಚಿ ಇದೆ, ಅದರಲ್ಲಿ ನನಗೆ ಆನಂದವಿದೆ, ಸಂತೋಷವಿದೆ, ತೃಪ್ತಿ ಇದೆ. ಸಹೋದರ ಸಹೋದರರೇ, ದೇವರ ವಾಕ್ಯ ಇವತ್ತು ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಜ್ಞಾನವನ್ನು ಪಡೆಯಲು ಇಷ್ಟಪಡಬೇಕು. ಇಷ್ಟವಿಲ್ಲದೆ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಾನು ನನ್ನ ಜೀವನದಲ್ಲಿ ಬೆಳೆಯಬೇಕು, ನಾನು ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಬೇಕು, ನಾನು ನನ್ನ ಜೀವನದಲ್ಲಿ ಮೇಲೇರಬೇಕು, ಸಾಧನೆ ಮಾಡಬೇಕು, ಪ್ರಯತ್ನ ಮಾಡಬೇಕು, ನನ್ನ ಜೀವನದಲ್ಲಿ ಆ ಒಂದು ತೃಪ್ತಿ ಸಿಗಬೇಕು, ಇಷ್ಟಪಡಬೇಕು. ಆ ಇಷ್ಟ ಹೃದಯದಿಂದ ಬರುತ್ತೆ, ಮನಸ್ಸಿನಿಂದ ನಾವು ಮನಸ್ಸು ಮಾಡಬೇಕು. ಅಂತ ಒಂದು ಕಲಿಯುವಿಕೆ, ಆ ಇಷ್ಟ ನನಗೆ ಬೇಕು. ಆದ್ದರಿಂದ ಮೊದಲನೇ ವಾಕ್ಯ ಇವತ್ತು ದೇವರ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತಾವು ಒಳ್ಳೆಯದಾಗಬೇಕೆಂದರೆ ಅವರಲ್ಲಿ ಆ ಇಷ್ಟ ಇರಬೇಕು. ಇಷ್ಟ ಇಲ್ಲ ಎಂದಾದರೆ ಯಾವ ಮನುಷ್ಯನು ಒಳ್ಳೆಯದಾಗುವುದಿಲ್ಲ. ನಾವು ಇದ್ದಾಗಿ ಇರ್ತೀವಿ, ಜ್ಞಾನ ಇಲ್ಲದವರಾಗಿರ್ತೀವಿ, ಬಡವರಾಗಿರ್ತೀವಿ, ಈ ಜೀವನದಲ್ಲಿ ಏನು ಸಾಧನೆ ಮಾಡದವರಾಗಿರ್ತೀವಿ. ನಮ್ಮ ಜೀವನದಲ್ಲಿ ಆ ದೇವರ ಪ್ರೀತಿಗೆ, ಆ ಪ್ರೀತಿಯಿಂದ ತುಂಬಿಕೊಳ್ಳಲ್ಲ. ನಾವು ಈ ದೇವರ ಪ್ರೀತಿಯ ವಿನಾವಾಗಿ ಬದುಕ್ತೀವಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಬೆಳೆಯಬೇಕಂದ್ರೆ ಆ ಇಷ್ಟ ನಮ್ಮಲ್ಲಿ ಬೇಕು. ಅದಕ್ಕಾಗಿ ಮುಂದೆ ಹೇಳ್ತಾರೆ, ಜಾಣನಾಗುವೆ ನೀನು ಮನಸ್ಸಿಟ್ಟು ಕಲಿತಾರೆ. ಎರಡನೆಯದು, ಇಷ್ಟಪಟ್ಟರೆ ಸಾಕಲ್ಲ, ಮನಸ್ಸಿಟ್ಟು ಕಲಿಬೇಕು. ನಾನು ಯಾವುದನ್ನು ಕಲಿತೆ ಅಂತ ಧ್ಯಾನವಿಟ್ಟು ಅದನ್ನು ಕೇಳಬೇಕು, ಆಲಿಸಬೇಕು. ಹೇಗೂ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಬೆಂಚಿನ ಮೇಲೆ ಕುಳಿತುಕೊಳ್ತಿರ್ತಾನೆ, ಶಿಕ್ಷಕರು ಹೇಳುವ ಪಾಠವನ್ನು ಆಲಿಸ್ತಾನೆ, ಅದನ್ನು ಚೆನ್ನಾಗಿ ಒಳ್ಳೆಯದಾಗಿ ಮನನ ಮಾಡುತ್ತಾನೆ, ಅರ್ಥ ಮಾಡಿಕೊಳ್ತಾನೆ, ಬರೆಯುತ್ತಾನೆ. ಆ ವಿದ್ಯಾರ್ಥಿ ಖಂಡಿತ ಆ ಶಿಕ್ಷಣದ ಫಲವನ್ನು ಪಡೆದಾಗುತ್ತೆ. ಸಹೋದರ ಸಹೋದರರೇ, ಆಧ್ಯಾತ್ಮಿಕ ಜೀವನದಲ್ಲಿ ಇದು ಬಹಳ ಮುಖ್ಯ. ದೇವರ ವಾಕ್ಯವನ್ನು ಕೇಳ್ತೀವಿ, ದೇವರ ವಾಕ್ಯವನ್ನು ಕೇಳಿದರೆ ಸಾಲದು. ದೇವರ ವಾಕ್ಯವನ್ನು ಕೇಳಿದ ಮೇಲೆ ಅದರಲ್ಲಿ ಮನಸ್ಸಿಟ್ಟು ನಾವು ಆಲಿಸಬೇಕು, ಮನಸ್ಸಿಟ್ಟು ಧ್ಯಾನಿಸಬೇಕು, ಮನಸ್ಸಿಟ್ಟು ಅರ್ಥ ಮಾಡಿಕೊಳ್ಬೇಕು. ಮನಸ್ಸು ಒಂದು ಕಡೆ, ಕಿವಿ ಒಂದು ಕಡೆ ಇದ್ರೆ ಆಗಲ್ಲ. ಮನಸ್ಸು ಮತ್ತು ಕಿವಿ ಎರಡು ಒಂದಾಗಬೇಕು. ಇವೆರಡು ಒಂದಾಗದ ಅದು ನಮ್ಮ ಹೃದಯಕ್ಕೆ ಬರುತ್ತೆ, ಅಂದರೆ ಭಾವನೆಗಳಿಗೆ ಸ್ಪಂದಿಸುತ್ತೆ. ಫೀಲಿಂಗ್ ಮಟ್ಟಕ್ಕೆ ಹೇಳ್ತೀವಿ ನಾವು. ಆ ಭಾವನೆ ಮಟ್ಟಕ್ಕೆ ಬರುವಾಗ ಮನುಷ್ಯನ ಜೀವನದ ಆ ಒಂದು ಕರ್ತವ್ಯದ ಭಾಗ ಎಂಬುದೇ ಅದರ ಮೇಲೆ ಪರಿಣಾಮ ಬೀರುತ್ತೆ. ಒಳ್ಳೆಯದನ್ನು ಯೋಚಿಸ್ತೀನಿ, ಒಳ್ಳೆಯದನ್ನು ಮನನ ಮಾಡ್ತೀನಿ, ಒಳ್ಳೆಯದನ್ನು ಇಷ್ಟಪಡ್ತೀನಿ. ಒಳ್ಳೆಯದನ್ನು ಇಷ್ಟಪಡೋದು ಅದು ನನ್ನ ಆಸೆ ಆಗುತ್ತೆ.
ಆ ಆಸೆ ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತೀನಿ, ಒಳ್ಳೆಯವನಾಗ್ತೀನಿ. ಇದೊಂದು ಪ್ರಕ್ರಿಯೆ, ಆಧ್ಯಾತ್ಮಿಕ ಪ್ರಕ್ರಿಯೆ ಅಥವಾ ಒಂದು ಭೌತಿಕ ಪ್ರಕ್ರಿಯೆ. ಇದು ನಮ್ಮಲ್ಲಿ ಈ ಥರ ನಡೆಯುತ್ತೆ. ಆದ್ದರಿಂದ ಯಾವುದೇ ಆಗಲಿ ನಾವು ದೇವರ ವಾಕ್ಯವನ್ನು ಕೇಳುವಾಗ ಒಬ್ಬ ವಿದ್ಯಾರ್ಥಿಯಂತೆ ನಾವು ಆಳವಾಗಿ ಧ್ಯಾನಿಸುವವರಾಗಿರಬೇಕು, ಮನಸ್ಸಿಟ್ಟು ಕೇಳುವವರಾಗಬೇಕು. ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತೆ, ಪಡೆದುಕೊಳ್ಳುವೆ ಅದನ್ನು ಆಲಿಸಲು ಒಲಿದರೆ, ಬುದ್ಧಿವಂತನಾಗುವೆ ಅದಕ್ಕೆ ಕಿವಿ ಕೊಟ್ಟರೆ. ಯಾವಾಗ ನೀನು ಆಲಿಸ್ತೀಯಾ ಅದನ್ನು ಪಡ್ಕೊಳ್ತೀಯ. ಸಹೋದರ ಸಹೋದರಿರೇ, ಒಂದು ಹಣ್ಣು ಮರದ ಮೇಲಿಂದ ಬೀಳುತ್ತೆ. ಈ ಹಣ್ಣು ನೆಲಕ್ಕೆ ಬೀಳುವ ಮೊದಲು ನಾನು ಅದನ್ನು ಕ್ಯಾಚ್ ಹಿಡಿದ್ರೆ ಅದು ನನ್ನ ಕೈಗೆ ಸೇರುತ್ತೆ. ಒಂದು ವೇಳೆ ಆ ಹಣ್ಣನ್ನು ಕ್ಯಾಚ್ ಹಿಡಿಯಲ್ಲ, ಬಿಟ್ಬಿಡ್ತೀನಿ, ಅದು ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದ ಹಣ್ಣು ಒಡೆದು ಹಾಳಾಗಿ ಹೋಗುತ್ತೆ, ಅದು ತಿನ್ನೋಕ್ಕಾಗಲ್ಲ. ಅದೇ ರೀತಿ ಜ್ಞಾನ ನನ್ನ ಜೀವನದಲ್ಲಿ ಯಾವ ರೀತಿ ಆ ದೇವರ ವಾಕ್ಯ ಬರುತ್ತೆ, ದೈವಿಕ ಜ್ಞಾನ ಬರುತ್ತೆ, ಈ ಜ್ಞಾನವನ್ನು ಹಿಡ್ಕೊಳ್ಳುವುದು ನನ್ನಲ್ಲಿದೆ. ನನ್ನ ಮನಸ್ಸಿನಲ್ಲಿ ನಾನು ಆ ಹಿಡ್ಕೊಳ್ಳುವಂಥ ಪ್ರವೃತ್ತಿ ಇರಬೇಕು. ಅದನ್ನು ಆಲಿಸಲು ನಾನು ಪ್ರಯತ್ನ ಪಡಬೇಕು, ಅದು ಒಲಿಯುವಂತೆ ನಾನು ಮಾಡಬೇಕು, ಪ್ರಯತ್ನ ಪಡಬೇಕು. ಕ್ಯಾಚ್ ಹಿಡಿಯಲು ಪ್ರಯತ್ನ ಪಟ್ಟಂತೆ ಒಂದು ಕ್ರಿಕೆಟ್ ಆಟಗಾರ, ಆ ಕ್ರಿಕೆಟ್ ಆಟಗಾರ ಆತನೊಂದು ಕ್ಯಾಚ್ ಹಿಡಿದರೆ ಆ ವಿಕೆಟ್ ಸಿಗುತ್ತೆ. ಅದಕ್ಕಾಗಿ ಅವನು ಪ್ರಯತ್ನ ಪಡ್ತಾನೆ, ಹಾರ್ತಾನೆ, ತಾನು ಬಿದ್ದರೂ ಪರವಾಗಿಲ್ಲ, ಬಾಲನ್ನು ಹಿಡಿಯುತ್ತಾನೆ. ಸಹೋದರ ಸಹೋದರರೇ, ಜ್ಞಾನವೆಂಬುದು ಹಾಗೆ. ಆ ಜ್ಞಾನವೆಂಬುದು ಆಲಿಸೋದು ಒಲಿಯುವಂತೆ ನಾವು ಮಾಡಬೇಕು, ಪ್ರಯತ್ನ ಪಡಬೇಕು. ಆ ಸಾಧನೆ ನಮ್ಮಲ್ಲಿ ಇದ್ದರೆ ಮಾತ್ರ ಈ ದೇವರ ವಾಕ್ಯದ ಫಲ ನಮಗೆ ಸಿಗುತ್ತೆ. ಬುದ್ಧಿವಂತನಾಗಿ ಅದಕ್ಕೆ ಕಿವಿ ಕೊಟ್ಟರೆ, ಈ ಆಲಿಸ್ತೀಯಾ, ಕೇಳ್ತೀಯಾ, ನೀನು ಅದಕ್ಕೆ ಕಿವಿ ಕೊಡಬೇಕು. ಏನು ಕೇಳಿಸ್ತೀಯಾ ಅದನ್ನು ಪಾಲಿಸಬೇಕು. ಎರಡು ಕಿವಿಗಳಿವೆ, ಒಂದು ಕಿವಿಯಿಂದ ಆಲಿಸ್ಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಬಿಟ್ರೆ ಏನು ಪ್ರಯೋಜನ? ದೇವರ ವಾಕ್ಯ ಆಲಿಸ್ತೀಯಾ, ಅದು ನಿನ್ನ ಮನಸ್ಸಿನಿಗೆ ನಾಟಬೇಕು, ಅಲ್ಲಿ ನೀನು ಧ್ಯಾನಿಸಬೇಕು, ಮನನ ಮಾಡಿಕೊಳ್ಬೇಕು. ಅಲ್ಲಿಂದ ಆ ಧ್ಯಾನ ನಿನ್ನಲ್ಲಿ ತುಂಬಿಕೊಳ್ಬೇಕು. ಯಾಕೆಂದರೆ ಶುಭ ಸಂದೇಶ ಎಂಬುದು ಹೇಗೆ? ಶುಭ ಸಂದೇಶವು ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ಸುವಾರ್ತೆಯನ್ನು ಕೇಳಿದಾಗ ನಮ್ಮಲ್ಲಿ ವಿಶ್ವಾಸ ಉತ್ಪತ್ತಿಯಾಗುತ್ತೆ. ಸಂದೇಶವನ್ನು ಕೇಳಿದಾಗ ನಮ್ಮಲ್ಲಿ ಆ ವಿಶ್ವಾಸ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ದೇವರ ವಾಕ್ಯ ಅದು ನಮ್ಮಲ್ಲಿ ನಾವು ಆಲಿಸಿದಾಗ, ಅದು ನಮ್ಮಲ್ಲಿ ಮನನ ಮಾಡಿಕೊಂಡಾಗ, ಆ ದೇವರ ವಾಕ್ಯವನ್ನು ಧ್ಯಾನಿಸಿದಾಗ ನಾವು ಜೀವನದಲ್ಲಿ ಫಲ ಕೊಡುತ್ತೇವೆ. ಯೇಸು ಸ್ವಾಮಿ ಅದಕ್ಕೆ ಆ ಸಾಮತಿಯನ್ನು, ಬಿತ್ತುವವನ ಸಾಮತಿಯನ್ನು ಹೇಳಿದ್ದಾರೆ. ಒಬ್ಬ ಬಿತ್ತುವವನು ಬಿತ್ತುತ್ತಾ ಹೋಗುತ್ತಾನೆ. ಆತನು ಬಿತ್ತಿದ ಕೆಲ ಧಾನ್ಯಗಳು ಆ ದಾರಿಯಲ್ಲಿ ಬೀಳುತ್ತವೆ. ಆ ಧಾನ್ಯಗಳು ಒಂದೇ ಆ ಹಕ್ಕಿಗಳು, ಹಾರುವ ಹಕ್ಕಿಗಳು ಎಲ್ಲೋ ಅಲ್ಲಿ ಆ ದಾರಿಯಲ್ಲಿದ್ದ ಆ ಕಾಳುಗಳನ್ನು ಹೆಕ್ಕಿ ತಿನ್ನುತ್ತೆ. ಮೊಳಕೆ ಹೊಡೆಯಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಇಲ್ಲ ಅಂದರೆ ದಾರಿಯಲ್ಲಿ ನಡೆಯೋನು ಅದನ್ನು ತುಳಿದು ನಾಶ ಮಾಡುತ್ತಾನೆ, ಅದು ಮೊಳಕೆ ಹೊಡೆಯಲ್ಲ. ಇನ್ನು ಕೆಲವು ಬೀಜ ಅದು ಕಲ್ಲು ಬಂಡೆ ಪ್ರದೇಶದಲ್ಲಿ ಬೀಳುತ್ತೆ, ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ಆ ಮಣ್ಣಿನಲ್ಲಿ ಮೊಳಕೆ ಹೊಡೆಯುತ್ತೆ. ಆದರೆ ಬಿಸಿಲು ಬಂದಂತೆ, ತಾಪ ಹೆಚ್ಚಾದಾಗ, ನೀರಿನ ಆ ಒಂದು ಕಡಿಮೆ ಆದಾಗ, ಅಂಶ ಕಡಿಮೆ ಆದಾಗ ಅದು ಸತ್ತು ಹೋಗುತ್ತೆ, ಬದುಕಲ್ಲ. ಮೂರನೆಯದಾಗಿ ಆ ಬೀಜ ಬಿತ್ತುವವನು
ಅದು ಎಲ್ಲಿ ಬೀಳುತ್ತೆ? ಗಿಡ ಮುಳ್ಳುಗಳಿರುವ ಆ ಪ್ರದೇಶದಲ್ಲೇ ಬೀಳುತ್ತೆ. ಅದು ಮೊಳಕೆ ಹೊಡೆಯುತ್ತೆ, ಹುಟ್ಟುತ್ತೆ. ಆದರೆ ಅದು ಬೆಳೆದಂತೆ ಈ ಕಲ್ಲು ಮುಳ್ಳು ಗಿಡಗಳು, ಮುಳ್ಳಿನ ಇತರ ಗಿಡಗಳು ಅವುಗಳನ್ನು ಕೊಂದು ಬಿಡ್ತವೆ, ಬೆಳೆಯಲಿಕ್ಕೆ ಬಿಡಲ್ಲ. ಕೊನೆಗೆ ಯಾವ ಬೀಜ ಆ ಒಳ್ಳೆ ಮಣ್ಣಿನಲ್ಲಿ ಬೀಳುತ್ತೆ, ಒಂದು ಹೊಲದಲ್ಲಿ ಬೀಳುತ್ತೆ, ಅದು ಮೊಳಕೆ ಹೊಡೆಯುತ್ತೆ, ಫಲ ಕೊಡುತ್ತೆ. 30% ಅಥವಾ 60% ಅಥವಾ 100 ಈ ರೀತಿಯಲ್ಲಿ ಫಲ ಕೊಡುತ್ತೆ. ಇದೇ ಯೇಸು ಸ್ವಾಮಿ ಹೇಳುವುದು. ದೇವರ ವಾಕ್ಯವನ್ನು ನಾನು ಧ್ಯಾನಿಸುವಾಗ ಆ ಬಿತ್ತುವನ ಸಾಮರ್ಥ್ಯ ನನ್ನ ನೆನಪಿಟ್ಟುಕೊಳ್ಬೇಕು. ಅದಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಆ ಸ್ಥಳವನ್ನು ನನ್ನಲ್ಲಿ ನಾನು ಸಿದ್ಧಪಡಿಸಬೇಕು. ಅಂದರೆ ಆ ಹೊಲದಲ್ಲಿ ಬಿದ್ದ ಒಳ್ಳೆ ಮಣ್ಣಿನಲ್ಲಿ ಬಿದ್ದ ಬೀಜದಂತೆ ನನ್ನ ಮನಸ್ಸು ಆ ಹೊಲದಂತಿರಬೇಕು, ನನ್ನ ಹೃದಯ ಆ ಹೊಲದಂತಿರಬೇಕು. ಆ ವಾಕ್ಯವನ್ನು ನಾನು ಕೇಳಬೇಕು, ಧ್ಯಾನಿಸಬೇಕು. ಅದು ವಾಕ್ಯ ಮೊಳಕೆ ಹೊಡೆಯಬೇಕು, ಬೆಳೆಯಬೇಕು. ಅದು ಬೆಳೀತಾ ಬಂದಂತೆ ಅದಕ್ಕೆ ಪೋಷಣೆಯನ್ನು ಮಾಡಬೇಕು. ಆ ಪೋಷಿಸುವಂಥ ರೀತಿ ನನ್ನ ಜೀವನದಲ್ಲಿ ನಡ್ಕೊಳ್ಬೇಕು. ನನ್ನ ಜೀವನ ಫಲಭರಿತವಾಗುತ್ತೆ. ಇದೇ ಈ ದೇವರ ವಾಕ್ಯ ನಮಗೆ ಹೇಳುವಂಥ ವಿಷಯ. ಇಂಥ ವ್ಯಕ್ತಿಯು ಜ್ಞಾನಿಯಾಗುತ್ತಾನೆ. ಅದರಿಂದ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಜ್ಞಾನಿಗಳಾಗಲು ನಾವು ಮಾಡಬೇಕಾದ ಪ್ರಥಮ ಕರ್ತವ್ಯ ಇದೆ. ಜ್ಞಾನಿಯಾಗಲು ನಾವು ಪುಸ್ತಕಗಳನ್ನು ಹೋಗಿ ನಾವು ಓದಬೇಕೆಂದಿಲ್ಲ. ಕೆಲವು ವಿಷಯಗಳನ್ನು ಚೆನ್ನಾಗಿ ಆಲಿಸಿಕೊಂಡು ಅವುಗಳನ್ನು ಧ್ಯಾನಿಸಿಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸಲು ಕಲಿತರೆ, ಆ ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ನಡೆಯಲು ಪ್ರಯತ್ನ ಪಟ್ಟರೆ ನಾವು ಜ್ಞಾನಿಗಳಾಗುತ್ತೇವೆ. ಯಾಕೆಂದರೆ ಆ ದೇವರ ವಾಕ್ಯ ನಮಗೆ ನಿಜವಾದ ಜ್ಞಾನ ಕೊಡುತ್ತೆ. ಈ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಬರುವ ಆಗು ಹೋಗುಗಳು, ಯಾವ ರೀತಿ ಜೀವನ ಬರುತ್ತೆ, ಈ ಜೀವನದ ಆಗು ಹೋಗುಗಳು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಾವು ಮಾಡಬೇಕು, ಯಾವುದು ನಾವು ಮಾಡಬಾರದು, ಯಾವ ರೀತಿ ನಾವು ನಡೆಯಬೇಕು, ಯಾವ ರೀತಿ ನಾವು ನಡೆಯಬಾರದು, ಯಾವನು ಒಳ್ಳೆಯವನು, ಯಾವನು ಕೆಟ್ಟವನು, ಯಾವ ರೀತಿ ಜೀವನ ಒಳ್ಳೆಯ ಜೀವನ, ಯಾವ ರೀತಿ ಜೀವನ ಕೆಟ್ಟ ಜೀವನ, ಇದೆಲ್ಲ ಅವಲೋಕಿಸಿಕೊಳ್ಳುವ ಆ ಶಕ್ತಿ ನಮಗೆ ದೇವರ ವಾಕ್ಯದ ಮೂಲಕ ಸಿಗುತ್ತೆ. ಅದೇ ಜ್ಞಾನ. ಜ್ಞಾನಿಯಾದವನು ತನ್ನ ಜೀವನದಲ್ಲಿ ವಿಷಯಗಳನ್ನು ಆರಿಸಿಕೊಳ್ಳುತ್ತಾನೆ. ಬಂದದನ್ನು ಸ್ವೀಕರಿಸುವುದು ಜ್ಞಾನವಲ್ಲ. ಒಂದು ಪ್ರಾಣಿ ಏನಾಗುತ್ತೆ ನಾವು ನೋಡುತ್ತೇವೆ, ಹಾಕಿದ ಹುಲ್ಲನ್ನು ತಿಂದು ಬಿಡುತ್ತೆ, ಹಾಕಿದ ಆಹಾರವನ್ನು ತಿಂದು ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಹಸಿವಾದಾಗ ಅದೇನನ್ನು ನೋಡಿಕೊಳ್ಳುವುದಿಲ್ಲ. ಆದರೆ ಮನುಷ್ಯ ಎಂಬುದನ್ನು ಜ್ಞಾನಿಯಾಗಿರ್ತಾನೆ. ಒಬ್ಬ ಜ್ಞಾನಿಯಾದವನು ಏನು ತಾನು ಮಾಡ್ತೇನೆ ಇದನ್ನು ಅವಲೋಕಿಸಿಕೊಳ್ತಾನೆ, ಯೋಚಿಸ್ತಾನೆ, ಯೋಚಿಸಿ ನನ್ನ ಜೀವನದ ಹೆಜ್ಜೆಗಳನ್ನು ಇಡ್ತಾನೆ. ಎಂಥ ರೀತಿಯ ಜ್ಞಾನ ನನಗೆ ಮತ್ತು ನಿಮಗೆ ಬಹಳ ಮುಖ್ಯ ಎಂಬುದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಸಹೋದರ ಸಹೋದರಿಯರೇ, ಮುಂದೆ ನಮಗೆ ಹೇಳ್ತದೆ, ಜ್ಞಾನ ಪಡೆದರೆ ಸಾಲದು, ಜ್ಞಾನವನ್ನು ಇಟ್ಟುಕೊಳ್ಬೇಕು. ಸಹೋದರ ಸಹೋದರರೇ, ಕಬ್ಬಿನ ನಾವು ನೋಡಿರ್ಬೋದು. ಹೊಸ ಕಬ್ಬಿಣದ ಒಂದು ವಸ್ತುವನ್ನು ನೀವು ತರ್ತೀರಾ, ಆ ಕಬ್ಬಿಣ ಎಲ್ಲಿಡುತ್ತೇವೆ ಅದರ ಮೇಲೆ ಅದರ ಬಾಳ್ವಿಕೆ ಹೊಂದಿಕೊಳ್ಳುತ್ತೆ. ಒಂದು ಕಬ್ಬಿಣವನ್ನು ಸಮುದ್ರದ ತೀರದಲ್ಲಿಟ್ಟರೆ ಆದಷ್ಟು ಬೇಗ ಮಣ್ಣು ಹಿಡಿದು ತುಕ್ಕು ಹಿಡಿಯುತ್ತೆ. ಒಂದು ಕಬ್ಬಿಣವನ್ನು ಧೂಳು ಪ್ರದೇಶದಲ್ಲಿಟ್ಟರೆ ಬೇಗ ತುಕ್ಕು ಹಿಡಿಯುತ್ತೆ. ಆದರೆ ಒಂದು ಕಬ್ಬಿಣದ ವಸ್ತುವನ್ನು ಮನೆಯಲ್ಲಿ ಶುದ್ಧವಾದ ಜಾಗದಲ್ಲಿಡಿ, ಒಳ್ಳೆ ಜಾಗದಲ್ಲಿಡಿ. ಸದಾ ಕಬ್ಬಿಣದ ವಸ್ತುವನ್ನು ಸ್ವಚ್ಛವಾಗಿಡಿ, ತುಕ್ಕು ಹಿಡಿಯುವುದಿಲ್ಲ, ಅದರ ಬಾಳ್ವಿಕೆ ಜಾಸ್ತಿ. ಅದೇ ರೀತಿಯು ದೇವರ ವಾಕ್ಯ ನಮಗೆ ಹೇಳುತ್ತೆ, ಒಬ್ಬ ಜ್ಞಾನಿ ಇವನು ಮಾಡಬೇಕಾದವನು ಏನು ಕರ್ತವ್ಯ ಏನು, ಒಬ್ಬನು ಜ್ಞಾನಿ ಆದವನು
ಇನ್ನೊಂದು ಜ್ಞಾನಿಯೊಂದಿಗೆ ಸಂಪರ್ಕ ಇಟ್ಕೊಳ್ಬೇಕು. ಜ್ಞಾನಿ ಆದವನೊಟ್ಟಿಗೆ ಆತನು ಇರಬೇಕು. ಅದು ಬಹಳ ಮುಖ್ಯ. ಈ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಮಾಡುವ ತಪ್ಪುಗಳು, ಯಾರ ಒಡನಾಟದಲ್ಲಿದ್ದೇವೆ ನಾವು, ಆ ರೀತಿ ನಮ್ಮ ಜೀವನ ಹೋಗುತ್ತೆ. ಸಹೋದರ ಸಹೋದರರೇ, ಕೇವಲ ಬೈಬಲ್ ಅಥವಾ ದೇವರ ವಾಕ್ಯದ ಜ್ಞಾನ ಪಡ್ಕೊಂಡ್ರೆ ಸಾಲದು. ನಮ್ಮ ಒಡನಾಟ ಯಾವ ರೀತಿ ಅದು ಬಹಳ ಮುಖ್ಯ. ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನೇ ನಮ್ಮ ಜೀವನ ನಾವು ನಡೆಸಿದರೆ, ಅವರ ಸಂಪರ್ಕದಲ್ಲಿದ್ದರೆ ನಮ್ಮ ಜೀವನ ಯಾವತ್ತೂ ಒಳ್ಳೆಯದಾಗುತ್ತೆ. ತೊಕ್ಕು ಹಿಡಿಯೋ ಅಂದ ಧೂಳು ಪ್ರದೇಶ, ಎಲ್ಲಿ ಇವತ್ತು ಲೋಕದಲ್ಲಿ ಕೆಟ್ಟತನ ಇದೆ, ಎಲ್ಲಿ ಇವತ್ತು ಲೋಕದಲ್ಲಿ ಕಳ್ಳತನ ಇದೆ, ಎಲ್ಲಿ ಇವತ್ತು ಲಂಚ, ಭ್ರಷ್ಟಾಚಾರ, ಎಲ್ಲಿ ಇವತ್ತು ಕಾಮುಕತನ, ಇದೆಲ್ಲ ಕೆಟ್ಟ ವಿಷಯಗಳು ತುಂಬಿಕೊಂಡಿವೆ. ಇವತ್ತಿನ ಸಮಾಜದಲ್ಲಿ ನೋಡುತ್ತೇವೆ, ಮನುಷ್ಯನ ಜೀವನ ಇವತ್ತು ದುಸ್ತರವಾಗಿದೆ. ಯಾಕೆಂದರೆ ಆ ವಾತಾವರಣ ಕೆಟ್ಟು ಹೋಗಿದೆ. ಒಳ್ಳೆಯ ಒಂದು ವಾತಾವರಣ ಇಲ್ಲ. ಮನುಷ್ಯನ ಬದುಕುವ ರೀತಿ ಒಳ್ಳೆಯದಿಲ್ಲ. ಇಂಥ ಮನುಷ್ಯರೊಟ್ಟಿಗೆ ನಾವು ಜೀವಿಸ್ತೇವೆ. ನಾವು ಜೀವಿಸುವಂಥ ಜೀವನ, ಆ ಮನಸ್ಥಿತಿ ಯಾವ ಥರದ್ದು, ಯಾವ ರೀತಿಯಲ್ಲಿ ನಾವು ಆ ಒಂದು ನೈತಿಕತೆಯನ್ನು ಹೊಂದಿಕೊಂಡಿದ್ದೇವೆ, ಯಾವ ರೀತಿಯ ಸಂಸ್ಕೃತಿಯಲ್ಲಿ ಜೀವಿಸ್ತೇವೆ, ಇದು ಬಹಳ ಮುಖ್ಯ. ಸಹೋದರ ಸಹೋದರರೇ, ದೇವರ ವಾಕ್ಯಕ್ಕೆ ಹೇಳ್ತದೆ, ನೀನು ಜ್ಞಾನಿ ಆದವನು ಜ್ಞಾನಿಗಳೊಂದಿಗೆ ಸದಾಕಾಲ ಅವನೊಂದಿಗಿರು, ಅವರ ಒಡನಾಟದಲ್ಲಿರು. ಅವರ ಬಳಿಗೆ ನೀನು ಹೋಗಬೇಕು, ನಿನ್ನ ಮೆಟ್ಟಲು ಸವೆಯಬೇಕು. ಅಷ್ಟು ನೀನು ಜ್ಞಾನಿಯ ಅವನ ಒಡನಾಟದಲ್ಲಿ ಇರಬೇಕು. ಆಗ ಅದು ಖಂಡಿತವಾಗಿಯೂ ನಿನ್ನ ಜ್ಞಾನ ಉಳಿಯುತ್ತೆ. ಒಂದು ರೀತಿಯಲ್ಲಿ ಏನು ಹೇಳುತ್ತೆ ದೇವರ ವಾಕ್ಯ? ನಿಜವಾದ ಜ್ಞಾನಿ ಯಾರು? ದೇವರು ನಿಜವಾದ ಜ್ಞಾನಿ. ಮನುಷ್ಯನಿಗೆ ಮೇಲಾದವರು ಜ್ಞಾನ. ಇವತ್ತು ಜ್ಞಾನ ಎಂದರೆ ದೇವರು. ಒಬ್ಬ ಮನುಷ್ಯ ದೇವರ ಒಡನಾಟದಲ್ಲಿರಬೇಕು, ದೇವರ ಆ ವಾಕ್ಯವನ್ನು ಆಲಿಸ್ತಿರಬೇಕು, ದೇವರ ವಾಕ್ಯದಂತೆ ನಡೆಯುತ್ತಿರಬೇಕು, ದೈವಿಕ ಗುಣಗಳನ್ನು ಆತ ಹೊಂದಿಕೊಳ್ಬೇಕು, ದೈವಿಕ ನಡೆಯನ್ನು ಆತ ನೈತಿಕತೆಯನ್ನು ಹೊಂದಿಕೊಳ್ಬೇಕು. ಆ ದೈವಿಕ ನಡೆಯಲ್ಲಿ ಆತನು ಜೀವಿಸಿದಾಗ, ಸದಾ ದೇವರ ಆ ಒಡನಾಟದಲ್ಲಿರುವಾಗ, ಸದಾ ದೇವರಲ್ಲಿ ಪ್ರಾರ್ಥಿಸ್ತಿರುವಾಗ, ಸದಾ ದೇವರ ಬಗ್ಗೆ ಯೋಚಿಸ್ತಿರುವಾಗ, ಸದಾ ದೇವರ ಬಗ್ಗೆ ಮಾತನಾಡ್ತಿರುವಾಗ, ಸದಾ ದೇವರ ಆ ದೈವಿಕ ವಿಷಯಗಳನ್ನು ಅವಲೋಕಿಸ್ತಿರುವಾಗ ಮನುಷ್ಯ ನಿಜವಾದ ಜ್ಞಾನಿಯಾಗುತ್ತಾನೆ. ಆ ಜ್ಞಾನ ಖಂಡಿತವಾಗಿಯೂ ಕೊನೆಗೊಳ್ಳುವುದಿಲ್ಲ, ಬೆಳೆಯುತ್ತೆ. ಮನುಷ್ಯನ ಜೀವನ ಒಳ್ಳೆಯದಾಗುತ್ತೆ. ಆದ್ದರಿಂದ ಅಂತಿಮ ಸಂದೇಶ ಇಷ್ಟೇ ಸಹೋದರ ಸಹೋದರರೇ, ಮನುಷ್ಯರು ನಾವು ಜ್ಞಾನಿಗಳಾಗಿರಬೇಕು. ಈ ಜ್ಞಾನವನ್ನು ಪಡೆಯಬೇಕಾದ್ರೆ ನಾವು ದೇವರ ಬಳಿಗೆ ಹೋಗಬೇಕು. ಯಾಕೆಂದರೆ ನಿಜವಾದ ಜ್ಞಾನಿ ದೇವರು. ಸರ್ವೇಶ್ವರ ದೇವರೇ ನಿಜವಾದ ಜ್ಞಾನಿ. ಸರ್ವೇಶ್ವರರೇ ಸರ್ವಜ್ಞಾನಿ. ಈ ಸರ್ವೇಶ್ವರಿಗಿಂತ ಮಿಗಿಲಾದ ಜ್ಞಾನ ಬೇರೊಂದಿಲ್ಲ. ಆದ್ದರಿಂದ ಆ ಸರ್ವಜ್ಞಾನಿಯಾದ ದೇವರೊಡನೆ ನಾವು ಜೀವನ, ಅವರ ಒಡನಾಟದಲ್ಲಿ ಜೀವನ ನಡೆಸೋಣ. ನಮ್ಮ ಕುಟುಂಬದಲ್ಲಿ ಈ ಸಂಸ್ಕೃತಿ ಬೆಳೆದು ಬರಲಿ. ನಮ್ಮ ಕುಟುಂಬಗಳಲ್ಲಿ ಇವತ್ತು ದೇವರಿಗೆ ಸ್ಥಾನ ಇಲ್ಲ. ಇವತ್ತು ಮನುಷ್ಯರು, ವಸ್ತುಗಳು, ಶ್ರೀಮಂತಿಕೆ ಅಥವಾ ಈ ಲೌಕಿಕತೆಗೆ ಇಷ್ಟು ಅಂಟಿಕೊಂಡಿದ್ದಾರೆಂದರೆ ಪ್ರಾರ್ಥನೆ ಇಲ್ಲ, ಆ ಸಂಸ್ಕೃತಿ ಇಲ್ಲ, ದೇವರ ವಾಕ್ಯ, ಯಾವುದೇ ರೀತಿ ದೈವಿಕ ಸಂಸ್ಕೃತಿ ಎಂಬುದು ನಮ್ಮಿಂದ ದೂರವಾಗಿದೆ. ಆದ್ದರಿಂದ ಮನುಷ್ಯ ಇವತ್ತು ಜ್ಞಾನ ಕಳ್ಕೊಳ್ತಿದ್ದಾನೆ. ಒಳ್ಳೆಯದು ಕೆಟ್ಟದೆಂಬ ಜ್ಞಾನವನ್ನು ಕಳ್ಕೊಳ್ತಿದ್ದಾನೆ. ಮನುಷ್ಯ ದಾರಿ ತಪ್ಪುತ್ತಿದ್ದಾನೆ. ಸಮಾಜ ಕೆಟ್ಟದಾಗುತ್ತಿದೆ, ನಮ್ಮ ಪರಿಸರ ಕೆಟ್ಟದಾಗುತ್ತಿದೆ, ಕೆಟ್ಟ ವಿಷಯಗಳು ನಡೆಯುತ್ತೆ, ಅತ್ಯಾಚಾರಗಳು ನಡೆಯುತ್ತೆ, ಭ್ರಷ್ಟಾಚಾರ ನಡೆಯುತ್ತೆ. ಇಂಥ ಕೆಟ್ಟ ಪರಿಸರ ಹಾಳುವಾಗುವುದು ಖಂಡಿತವಾಗಿ ಸಹೋದರ ಸಹೋದರರೇ ಅದು ನಮ್ಮ ಮೇಲೆ ಕೊಂಡಿದೆ. ಆದ್ದರಿಂದ ಜ್ಞಾನಿಗಳಾಗೋಣ. ದೇವರ ಒಡನಾಟದಲ್ಲಿದ್ದು ಸದಾಕಾಲ ನಮ್ಮ ಜೀವನ ಆ ದೈವಿಕ ಜ್ಞಾನದಲ್ಲಿ ತುಂಬಿಕೊಳ್ಳುವಂತೆ ದೇವರಲ್ಲಿ ಒಂದುಗಳಿಗೆ ಪ್ರಾರ್ಥಿಸೋಣ. ತದೆಯಾದ ದೇವರೇ, ನೀವೇ ಸರ್ವಜ್ಞಾನಿ, ಸರ್ವಶ್ರೇಷ್ಠರು. ಒಳ್ಳೆಯದು ಕೆಟ್ಟದು, ಒಳಿತು ಕೆಡುಕು ಇವುಗಳೆಲ್ಲವೂ ನಿರ್ಧರಿತವಾಗುವುದು ನಿಮ್ಮಿಂದ. ನಮ್ಮ ಜೀವನದಲ್ಲಿ ಯಾವತ್ತೂ ಲೌಕಿಕತೆಗೆ ನಾವು ಅಂಟಿಕೊಳ್ಳದೆ, ಕೆಟ್ಟ ವಸ್ತುಗಳನ್ನು ಅಂಟಿಕೊಳ್ಳದೆ, ಕೆಟ್ಟ ಜೀವನಕ್ಕೆ ನಾವು ಆಸೆ ಪಡದೆ, ನಮ್ಮ ಜೀವನದಲ್ಲಿ ಸದಾಕಾಲ ಆ ದೈವ ಜ್ಞಾನ, ನಿಮ್ಮ ವಾಕ್ಯದ ಜ್ಞಾನವನ್ನು ಪಡೆದುಕೊಂಡು
ಸತ್ಯ ಮತ್ತು ಸುಳ್ಳು ಇವುಗಳನ್ನು ಸರಿಯಾಗಿ ಅರಿತು, ಒಳ್ಳೆಯದು ಕೆಟ್ಟದ್ದು ಎಂಬುದನ್ನಾಗಿ ಅರಿತು, ಸರಿಯಾದ ಒಂದು ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡಲು ಆ ದೈವ ಶಕ್ತಿಯು ನಮಗೆ ಅನುಗ್ರಹಿಸಿರಿ, ದಯಪಾಲಿಸಿರಿ. ನಮ್ಮ ಜೀವನ, ನಮ್ಮ ಕುಟುಂಬಗಳು, ನಮ್ಮ ಸಮಾಜ, ನಮ್ಮ ದೇಶ ಆ ದೈವ ಶಕ್ತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.